ಏಕೈಕ ಮಗನ ಅಗಲಿಕೆಯನ್ನು ಸಹಿಸಲಾರದೆ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಕರುಣಾಜನಕ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ವೇಣುಗೋಪಾಲನ್ ಮತ್ತು ಸ್ಮಿತಾ ಆತ್ಮಹತ್ಯೆ ಮಾಡಿಕೊಂಡ ದಂಪತಿ ಕಳೆದ ಡಿಸೆಂಬರ್ 29ರಂದು ಬೇಕಲ್ ಬೀಚ್ ಉತ್ಸವದ ಸಂದರ್ಭದಲ್ಲಿ ನಡೆದಂತಹ ರೈಲು ಅಪಘಾತದಲ್ಲಿ ವೇಣುಗೋಪಾಲನ್ ಸ್ಮಿತಾ ದಂಪತಿಯ ಪುತ್ರ 19 ವರ್ಷದ ಶಿವಾನಂದನ್ ಮೃತಪಟ್ಟಿದ್ದ. ಇದಾದ ಬಳಿಕ ದಂಪತಿ ಸಾಮಾಜಿಕ ಜೀವನದಿಂದ ದೂರ ಉಳಿದಿದ್ರು. ಪ್ರತಿದಿನ ರಾತ್ರಿ ಒಬ್ಬ ಸಂಬಂಧಿಕರು ಅವರ ಮನೆಯಲ್ಲಿ ಉಳಿತಾ ಇದ್ರು. ಆದರೆ ಗುರುವಾರ ರಾತ್ರಿ ದಂಪತಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ಸಾವಿನ ದಾರಿ ಹಿಡಿದಿದ್ದಾರೆ ಅಂತ ತಿಳಿದು ಬಂದಿದೆ.